ಯಾವ ಜನ್ಮದಲ್ಲಿ ಯಾವ ಪಾಪ ಮಾಡಿದ್ದೋ ನನಗಂತೂ ಗೊತ್ತಿಲ್ಲ. ಆದ್ರೆ ಈ ಜನ್ಮದಲ್ಲಿ ಈ ರೂಪವನ್ನು ಹೊತ್ತುಕೊಂಡು ಜೀವನ ಸಾಗಿಸುವಾಗಾಯ್ತಲ್ಲ ಶಿವನೇ. ಅಯ್ಯೋ, ಯಾರು ಊಟ ಮಾಡುವಾಗ ಅವರ ತುತ್ತನ್ನು ಕಸಿದ್ನೋ ಏನೋ, ಹಾಗಾಗಿ ಇವತ್ತು ತುತ್ತಿಗಾಗಿ ಈ ರೀತಿಯಾಗಿ ಅಳೆದಾಡ್ತಾ ಇದ್ದೇನೆ. ಹಾಗಾದ್ರೆ ನಾನು ಮಾಡಿದ ಪಾಪವೇ, ನನ್ನ ಪೂರ್ವಜರು ಮಾಡಿದ ಪಾಪವೇ ಒಂದು ಅರ್ಥವಾಗುತ್ತಾ ಇಲ್ಲ. 3 ದಿವಸ ಆಯ್ತು ಊಟ ಮಾಡದೆ. ಕೆಲಸ ಮಾಡಿ ಊಟ ಮಾಡುವಂತಾದ್ರೆ ನನ್ನ ಅಂಗಾಂಗ ಯಾವುದು ಸರಿ ಇಲ್ಲ. ಯಾರನ್ನೇ ಕೆಲಸ ಕೊಡ್ತಾರೆ, ಒಮ್ಮೆ ಕೆಲಸ ಕೊಟ್ಟಿದ್ರು ಅಂತಾದ್ರೆ ಮಾಡುವ ಶಕ್ತಿ ನನ್ನಲ್ಲಿ ಉಂಟೆ. ಶಿವನೇ, ಯಾಕೆ ಈ ಶಿಕ್ಷೆ ಕೊಟ್ಟೆ? ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಏನ್ ಮಾಡುವ? ಸಾಯ್ಲಿಕ್ಕೂ ಇಲ್ಲ, ಬದುಕಲಿಕ್ಕೂ ಇಲ್ಲ. ಹಾಗಂತ ಬದುಕಬೇಕು ಅಂತಾದ್ರೆ ಏನಾದ್ರೂ ಕಷ್ಟಪಡ್ಲೇಬೇಕು. ಬೇರೆ ದಾರಿ ಇಲ್ಲದೆ ಊರೂರನ್ನೇ ತಿರುಗುತ್ತಾ ಇದ್ದೇನೆ. ಓ ಅಣ್ಣ, ಓ ಅಪ್ಪ, ಓ ಅಮ್ಮ, ದಾನ ಮಾಡಪ್ಪ, ದಾನ ಮಾಡು. ದೇವರು ನಿಮಗೆ ಒಳ್ಳೆ ಮಾಡಲಪ್ಪ, ಒಳ್ಳೆ ಮಾಡು. ಸರಿ ಹೋಗ ಹಸಿವೆಯನ್ನು ತಾಳ